ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹೆಚ್ಚಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1990. ಪೋಸ್ಟ್ಮ್ಯಾನ್ ತೂರ್ದಾರ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ಎಸ್, ನೀವು ನಮ್ಮ ಸೌರುಷಿ ಅಡುಗೆ ಮನೆಯಲ್ಲಿ ವಿಭಿನ್ನ ರೀತಿಯ ಅಡುಗೆ, ವಿಭಿನ್ನ ರೀತಿಯ ಖಾದ್ಯವನ್ನು ನೋಡಿದರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ವಿದ್ಯಾ ಶಣಿ ಅವರು ಇದ್ದಾರೆ. ಅವ್ರು ಯಾವ ರೀತಿ ಅಡುಗೆ ಮಾಡ್ತಿದ್ರೆ, ಏನು ಸ್ಪೆಷಲ್ ಮಾಡ್ತೇನೆ ಅಂತ ಅವ್ರನ್ನೇ ಕೇಳುವ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ, ಬನ್ನಿ. ಮ್ಯಾಮ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಆರಾಮ. ಚೆನ್ನಾಗಿದ್ದೀರಾ? ಓಕೆ, ಇವತ್ತು ನಮ್ಮ ಸೌರುಷಿ ಅಡುಗೆ ಮನೆಗೆ ಬಂದಿದ್ದೀರಾ. ಏನು ಸ್ಪೆಷಲ್ ಮಾಡ್ತಾ ಇದ್ದೀರಿ ಇವತ್ತು? ರ್ಯಾಡಿಶ್ ಲಾಲಿಪಾಪ್, ಮೂಲಂಗಿ ಲಾಲಿಪಾಪ್. ಮೂಲಂಗಿಯ ಲಾಲಿಪಾಪ್. ಈಗ ನಾರ್ಮಲಿ ಲಾಲಿಪಾಪ್ ಮಕ್ಕಳಿಗೆಲ್ಲ ಕೊಡ್ತಾರೆ, ಇದು ಮೂಲಂಗಿಯಲ್ಲಿ ಲಾಲಿಪಾಪ್. ಇದು ಮಕ್ಕಳಿಗೆ ಸ್ಪೈಸಿ ಲಾಲಿಪಾಪ್. ಸ್ವೀಟ್ ಅಲ್ಲ, ಮೂಲಂಗಿ ಪಕೋಡ ತರನೇ, ಹೆಸರು ಮಾತ್ರ ಲಾಲಿಪಾಪ್. ಈಗ ಹೊರಗಡೆ ಚಿಕನ್ ಲಾಲಿಪಾಪ್ ಎಲ್ಲ ಬರ್ತಿಲ್ಲ, ಅದೇ ಮೂಲಂಗಿ ಲಾಲಿಪಾಪ್. ಮತ್ತೊಂದು ಹೆಸರು ಕಾಳು ಉತ್ತಪ್ಪಂ, ಗ್ರೀನ್ ಗ್ರಾಮ್ ದೋಸೆ. ಉತ್ತಪ್ಪಂ ದೋಸೆ ಥರ ಬರುತ್ತೆ. ಈಗ 2 ಡಿಶ್ಗಳನ್ನು ನೀವು ಮಾಡ್ತಾ ಇದ್ದೀರಾ. ಹಾಗಾದ್ರೆ ನಾನು ಕೂಡ ಅದು 2 ಡಿಶ್ ಕೂಡ ಇವತ್ತೇ ಕೇಳ್ತಾ ಇರೋದು. ಮೂಲಂಗಿ ಲಾಲಿಪಾಪ್ ಅಂತ. ಲಾಲಿಪಾಪ್ ಕೇಳಿದ್ದೇನೆ ಈಗ ನಾರ್ಮಲಿ. ಈಗ ಮೂಲಂಗಿ ಲಾಲಿಪಾಪ್ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ಬೋದು. ಓಕೆ, ಹಾಗಾದ್ರೆ ನಾವೀಗ ಮೂಲಂಗಿ ಲಾಲಿಪಾಪ್ ಮತ್ತು ಇನ್ನೊಂದು ಹೆಸರು ಕಾಳು ದೋಸೆ, ಗ್ರೀನ್ ಗ್ರಾಮ್ ಉತ್ತಪ್ಪಂ. ಓಕೆ, ಅದನ್ನು ಆಂಧ್ರ ಸ್ಟೈಲ್ ಅಲ್ಲ. ಓಕೆ, ಹಾಗಾದ್ರೆ ನಾವು ಅದನ್ನು ಮಾಡ್ಲಿಕ್ಕೆ ಈಗ ಅಡುಗೆ ಮನೆಗೆ ಹೋಗೋಲ್ಲ. ಓಕೆ, ಎಸ್ ಮ್ಯಾಮ್, ನಾವೀಗ ಮೂಲಂಗಿ ಲಾಲಿಪಾಪ್ ಅಲ್ಲ ಫಸ್ಟ್ ಮಾಡೋದು. ಏನು ಮಾಡುವ ಈಗ ಫಸ್ಟ್? ಇದಕ್ಕೆ ಇದರ ಫಸ್ಟ್ ಕಡಲೆ ಹಿಟ್ಟಿದ್ದು ಇದು ಮಾಡೋದು, ಬಂದ್ ಅಂತ ಹೇಳ್ತಾರ, ಕಡಲೆ ಹಿಟ್ಟು ಬ್ಯಾಟರ್ ಮಾಡೋದು, ನೀರು ಹಾಕಿ. ಓಕೆ, ಅದನ್ನು ಮಿಕ್ಸ್, ಅದು ರೆಡಿ ಆಲ್ರೆಡಿ ಮಿಕ್ಸ್ ಆಗಿ ರೆಡಿ ಇದಲ್ಲ? ಇಲ್ಲ, ಕಡಲೆ ನಾವು ಹಾಕ್ಬೇಕೀಗ. ನೀರು ಹಾಕಿ ಅದರದೊಂದು ಹಿಟ್ಟು ಮಾಡಲಿಕ್ಕಿದೆ. ಓಕೆ, ಸ್ವಲ್ಪ ಒಂದು 1 ಕಪ್ ಅಷ್ಟು, ಜಾಸ್ತಿ ಸಾಕು. ಇದಕ್ಕೆ ಈಗ ರೆಡ್ ಚಿಲ್ಲಿ ಪೌಡರ್, ಅರುಣಾ ಅವರದ್ದು ಇದೆ ಅಲ್ಲಿ, ರೆಡ್ ಚಿಲ್ಲಿ ಪೌಡರ್. ನಾವು ಅರುಣಾ ಮಸಾಲ ಒಂದು 2 ಟೀ ಸ್ಪೂನ್. ಅಂದರೆ ಸ್ಪೈಸಿ ಬೇಕಲ್ಲ, ಕರೆಕ್ಟ್. ಲಾಲಿಪಾಪ್ ಅಂದರೆ ಕಲರ್ ರೆಡ್ಡಿಶ್. ಆ್ಯಕ್ಚುಲಿ ಇದಕ್ಕೆ ರೆಡ್ಡಿಶ್ ಲಾಲಿಪಾಪ್ ಅಂತ ಹೇಳೋದು. ಅಂದರೆ ರೆಡ್ ಕಲರ್, ರೆಡ್ಡಿಶ್. ನಾನು ಮತ್ತೆ ರೆಡ್ಡಿಶ್ ಅನ್ನು ತೆಗೆದೆ, 2 ಸೇಮ್ ಸ್ಮೆಲ್ಲಿಂಗ್ ಆಗ್ತದಲ್ಲ, ರೆಡ್ಡಿಶ್ ಲಾಲಿಪಾಪ್. ಇದಕ್ಕೆ ಉಪ್ಪು ಇಲ್ಲದಿದ್ದರೆ ಯಾವುದೇ ಅಡಿಗೆ ಆಗೋಲ್ಲ. ಮೇನ್ ಇಂಗ್ರೀಡಿಯೆಂಟ್ ಉಪ್ಪಲ್ಲ, ಅದು ಖಾರಕ್ಕೆ ಸ್ವಲ್ಪ ಉಪ್ಪು. ಅಜ್ವೈನ್. ಏನು ಅದು? ಅಜ್ವೈನ್ ಅಂತ ಹೇಳ್ತಾರೆ, ಓಂ ಹೇಳ್ತಾರೆ. ಓಂ ಇಂಗ್ಲೀಷಲ್ಲಿ ಅಜ್ವೈನ್, ಓಂ ಕಾಳು ಹೇಳ್ತಾರೆ ಕನ್ನಡ. ಇದು ಹಾಕಿ ಬಂದ ಮಾಡಿ. ಕೆಲವರು ಅಜ್ವೈನ ಬದಲು ಹಿಂಗು ಹಾಕ್ತಾರೆ, ನಾವು ಅಜ್ವೈನ. ಇನ್ನು ಎಣ್ಣೆ ಇಡೋದು ಬಿಸಿ ಮಾಡಲಿಕ್ಕೆ, ಅದರ ಒಂದೊಂದೇ ಡೀಪ್ ಫ್ರೈಗೆ ಹಾಕೋದು. ಓಕೆ, ಹಾಗಾದ್ರೆ ಮೂಲಂಗಿ. ಹೌದು, ನಾವು ಒಲೆ ಉರಿಸುವ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಿದ್ದೇವೆ. ಇದರಲ್ಲಿ ಯಾವುದಿದೆ ಅಂದರೆ ವಿಟಮಿನ್ ಎ, ಡಿ, ಇ ಎಲ್ಲ ಎಲ್ಲ ಇದೆ. ಸಿ ಇಲ್ಲ, ಎ, ಡಿ, ಇ. ಓಕೆ ಮ್ಯಾಮ್, ನಾವೀಗ ಎಣ್ಣೆ ಸ್ವಲ್ಪ ಬಿಸಿ ಆಗಲ್ಲ. ಇದು ನಾರ್ಮಲ್ ಆಗಿ ಮಕ್ಕಳಿಗೆಲ್ಲ ತಿನ್ಬೋದು. ಈಗ ಬೆಳಿಗ್ಗೆ ಟೈಮ್ ಮಾಡ್ಬೋದು ಅಥವಾ ಹೇಗೆ? ಅದು ಯಾವಾಗಲೂ ಇದು ಜಾಸ್ತಿ ಈವ್ನಿಂಗ್ ಸ್ನ್ಯಾಕ್ಸ್, ಟೀ ಟೈಮ್ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ. ಟೀ ಜ್ಯೂಸ್ ಜೊತೆನೂ ಆಗ್ತದೆ, ಟೀ ಜೊತೆನೂ. ಓಕೆ, ನೀವು ಈ ಲಾಲಿಪಾಪನ್ನೆಲ್ಲ ನೀವೇ ಎಕ್ಸ್ಪೆರಿಮೆಂಟ್ ಮಾಡಿದ್ದು? ಹೆಸರಿಟ್ಟದ್ದು ಅದೇ. ಬರೀ ಇದು ಮಾಡ್ತಾ
ಮೂಲಂಗಿದು ಪಲ್ಯ ಸಾಂಬಾರು ಮಾಡಿ ಸಾಕಾಯ್ತು. ಅದಕ್ಕೆ ಲಾಲಿಪಾಪ್ ಡೀಪ್ ಫ್ರೈ ಮಾಡಿ ನೋಡೋಣ. ಆಕ್ಚುಲಿ ಮೂಲಂಗಿ ತಿನ್ನೋದವರಿಗೆ ಬೆಸ್ಟ್. ಹೌದು, ಮಾಡಿಕೊಟ್ರೆ ಒಳ್ಳೆ ಆಗ್ತಲ್ಲ, ಒಳ್ಳೆ ಅರೋಮ ಬರ್ತದೆ, ಚಂದ ಅಜ್ವೇನೆಲ್ಲ ಹಾಕ್ತದೆ, ಚಂದ ಪರಿಮಳ ಬರ್ತದೆ. ಚಂದ. ಹೌದು. ಈಗ ಆಕ್ಚುಲಿ ಇದನ್ನ ಊಟ ಜೊತೆ ಕೂಡ ಊಟ ಜೊತೆ ತಿನ್ಬೋದು. ಊಟ ಜೊತೆ ಇಲ್ಲ ನಾರ್ಮಲ್ ಆಗಿ ಯಾವಾಗ ಎನಿ ಟೈಮ್ ಫುಲ್ ಡೇ ಯಾವಾಗ ಬೇಕು ನಮಗೆ ಇಷ್ಟ ಆದ ಅದಕ್ಕೆ ತಿನ್ನು. ಮನೆಯಲ್ಲೆಲ್ಲ ನೀವೇ ಸ್ಪೆಷಲ್ ಆಗಿ ಮಾಡೋದು. ಓಕೆ, ಎಣ್ಣೆ ಬಿಸಿ ಆಯ್ತು. ಮಳೆಗಾಲಕ್ಕೆ ಇದು ಬೆಸ್ಟ್, ರೈನಿ ಡೇಸ್ ಅಲ್ಲಿ. ಸ್ವಲ್ಪ ಮಳೆ ಬರುವಾಗ ಮಾನ್ಸೂನ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಡೈಲಿ ಬೋಂಡ ಬಜ್ಜಿ ಇದೆ ತಿನ್ನೋದಕ್ಕಿಂತ ಈ ತರ ಸ್ಪೆಷಲ್ ಆಗಿ ಮಾಡಿದ್ರೆ ಒಳ್ಳೆಯದಲ್ಲ. ಹೆಲ್ದಿ ಆಯುರ್ವೇದಿಕ್ ಫುಡ್. ಹೌದು. ಮತ್ತೆ ಇದು ಹುಷಾರಿಲ್ಲದವರಿಗೆ ನಿಮಗೆ ನೋಡಿ ಮೂಲವೈದ್ಯ ಇಲ್ಲ ಅಂಥದಕ್ಕೆಲ್ಲ ಮೆಡಿಸಿನ್ಸ್ ಆಗ್ತದೆ. ಶೀತದವರಿಗೂ ಶೀತ ಆಗುದಿಲ್ಲ ಇದೆಲ್ಲ ತಿಂದ್ರೆ. ಆಯಿಲ್ ಅಂತ ಕೆಲವರೆಲ್ಲ ಹೇಳ್ತಾರಲ್ಲ ಶೀತ ಆಗ್ತದೆ ಬೇಡ, ಇದು ತಿಂದ್ರೆ ಶೀತ ಆಗುದಿಲ್ಲ, ಅಂದ್ರೆ ಮೂಲಂಗಿ ಕೋಲ್ಡ್ ಆಗುದಿಲ್ಲ. ಹೌದು, ಮೂಲಂಗಿ ಮೆಡಿಸಿನಲ್ ಬೇಡ ಅದಕ್ಕೆ ಇದು. ಎಸ್ ಮ್ಯಾಮ್, ಇದು ಈಗ ಸ್ವಲ್ಪ ಫ್ರೈ ಆಗ್ತದೆ. ಇದನ್ನು ಇನ್ನೊಂದು ಸೈಡ್ ಕವಚಬೇಕು, ಹಾಗೆ ಸೇಮ್ ಸೈಡ್ ಈಕ್ವಲ್, ಅಂದ್ರೆ ಇನ್ನೊಂದು ಸೈಡ್ ಎರಡು ಸೈಡ್ ಒಂದೇ ಲೆಕ್ಕ ಕರೆಕ್ಟ್ ಬೇಯಬೇಕು. ಉಳಿದದೆಲ್ಲ ಪಕೋಡ ತರನೇ ಇನ್ನೂ ಸ್ವಲ್ಪ ರೆಡ್ ಕಲರ್ ಜಾಸ್ತಿ ಬಂದ್ರೆ ಚಂದ ಆಗ್ತದೆ, ಮತ್ತೆ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಕಡಿಮೆ ಮಾಡಿ. ಮತ್ತೆ ಈಗ ಹಾಕ್ತಾರಲ್ಲ ಕಲರ್ ಹುಡಿ ಸಿಗ್ತದಲ್ಲ ರೆಡ್ ಕಲರ್, ಅದೆಲ್ಲ ಹಾಕಿದ್ರೆ ಹೆಲ್ತ್ ಹಾಳಾಗ್ತದೆ, ನಾನು ಹಾಕೋಲ್ಲ. ಕಲರ್ ಹಾಕೋದಕ್ಕೆ ನ್ಯಾಚುರಲ್ ಆಗಿದ್ರೆ ಟೇಸ್ಟ್ ಜೊತೆ ಅದಕ್ಕೆ ಈರುಳ್ಳಿ ಕೂಡ ಮಿಕ್ಸ್ ಮಾಡ್ಬೋದಾ? ಈರುಳ್ಳಿ ಸರಿ, ಈರುಳ್ಳಿ ಮಿಕ್ಸ್ ಮಾಡಿದ್ರೆ ಅದು ಈರುಳ್ಳಿ ಅದೆಲ್ಲ ಬಿಟ್ಟು ಹೋಗ್ತದೆ, ಈರುಳ್ಳಿ ಸ್ಟಿಕ್ ಆಗಲ್ಲ. ಈರುಳ್ಳಿದೆ ಪಕೋಡ ಅಂತ ಬೇರೆ ಇದೆ, ಸಪರೇಟ್. ಡೈಲಿ ಮನೆಯಲ್ಲಿ ಸ್ಪೆಷಲ್ ಏನಾದ್ರು ಮಾಡ್ತಾ ಇರ್ತೀರಾ? ಡೈಲಿ ಮಾಡ್ತಾ ಇರೋದು ವೆಜಿಟೇಬಲ್ ನಾನ್ ವೆಜ್ ಎರಡೂ ಮಾಡ್ತಾರೆ. ನಾನ್ ವೆಜ್ ಕೂಡ ಮಾಡ್ತಾರೆ. 80% ವೆಜ್ ಮತ್ತೆ ಕೆಲವು ಸಲ ನಾನ್ ವೆಜ್. 80% ಅಪರೂಪಕ್ಕೆ ವೀಕೆಂಡ್ ಮಾತ್ರ ನಾರ್ಮಲ್ ಎಲ್ಲರೂ 80% ನಾನ್ ವೆಜ್. ನಮ್ದು ಉಲ್ಟಾ, 80% ವೆಜ್, 20% ಮಾತ್ರ ನಾನ್ ವೆಜ್. ಯಾಕೆ ಸುಮ್ಮನೆ ಪ್ರಾಣಿ ಹಿಂಸೆ ಅಂತ? ಹಾಗೆ 20% ಡಯಟ್ಗೋಸ್ಕರ ಆಯ್ತು, ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗ್ತಾ ಇಲ್ಲ, ಆಗ್ತಾ ಬಂತು ಪ್ಲೇಟ್. ಕ್ವಿಕ್ಕಾಗಿ ಮಾಡ್ಬೋದು, ಬೇಗ ಆಗ್ತದೆ. ಓಕೆ, ಎಸ್ ಮ್ಯಾಮ್, ನಾವು ಈಗ ರೆಡಿಯಾಗಿದೆ, ಸರ್ವ್ ಮಾಡುವ ಕೆಲಸ ಉಂಟು ಬಾಕಿ ಉಂಟಲ್ಲ. ಹೇಳಬೇಕು ನೀವೀಗ ಹೇಗಾಗಿದೆ ಅಂತ. ಓಕೆ, ಮೂಲಂಗಿಯ ರೆಡ್ಡಿಶ್ ಲಾಲಿಪಾಪ್, ಮೂಲಂಗಿ ಲಾಲಿಪಾಪ್ ತಿಂದು ಹೇಳಿ. ಆಕ್ಚುಲಿ ಸ್ಮೆಲ್ ಕೂಡ ಒಳ್ಳೆ ಬರ್ತದೆ, ಪರಿಮಳ ಬರ್ತದೆ. ನಾರ್ಮಲಿ ಈರುಳ್ಳಿ ಬಜ್ಜಿ ಆ ಥರ ಎಲ್ಲ ಮಾಡೋದಕ್ಕಿಂತ ಇದು ಮೂಲಂಗಿ ಹಾಕಿ ಮೂಲಂಗಿಯ ಸ್ಮೆಲ್ ಕೂಡ ಒಳ್ಳೆ ಬರ್ತಾ ಉಂಟು. ನೋಡಿ, ಎಸ್, ಮೂಲಂಗಿ ಲಾಲಿಪಾಪ್ ರೆಡಿ ಮಾಡಿ ನಮ್ಮ ವಿದ್ಯಾಶಣೆ ಮ್ಯಾಮ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದನ್ನ ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಮೂಲಂಗಿ ಲಾಲಿಪಾಪ್ ತಯಾರಿಸೋ ವಿಧಾನ: ಮೊದಲಿಗೆ 1 ಕಪ್ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು, ಅರುಣ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಓಂ ಕಾಳು ಹಾಕಿ ಕಲಸಿಕೊಳ್ಳಿ. ನಂತರ ಮೂಲಂಗಿ ಹೋಳುಗಳನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಮೂಲಂಗಿ ಲಾಲಿಪಾಪ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಓಕೆ, ಮೂಲಂಗಿ ಲಾಲಿಪಾಪ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಎಸ್, ವಿದ್ಯಾ ಮ್ಯಾಮ್ ಆವಾಗ ಲಾಲಿಪಾಪ್ ಹೇಳಿಕೊಟ್ರು, ಇವಾಗ ಹೆಸರು ಕಾಳಿನ ಉತ್ತಪ್ಪಂ ಹೇಳಿಕೊಡ್ತಾರಂತೆ. ಅದು ಹೇಗೆ ಮಾಡೋದು ಅಂತ ಅವರನ್ನೇ ಕೇಳುವ. ಮ್ಯಾಮ್, ಇವಾಗ ಹೆಸರು ಕಾಳಿನ ಉತ್ತಪ್ಪಂ ಏನು? ಅದಕ್ಕೆ ಫಸ್ಟಿಗೆ ಹೆಸರು ಕಾಳು ಇದು 2 ಗಂಟೆ ವಾಟರ್ ನೀರಲ್ಲಿ ಸೋಕ್ ಮಾಡಿದ ಹೆಸರು ಕಾಳನ್ನು ನಾವೀಗ ಮಿಕ್ಸಿಯಲ್ಲಿ ಹಾಕಿ ಬ್ಯಾಟರ್ ಮಾಡುವ ಹಿಟ್ಟು. ಓಕೆ, ಫಸ್ಟ್ ಲೆಸನ್ ನಂಬರ್ 1 ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದು. ಓಕೆ, ನಿಮಗೆ ಹಾಗಾದರೆ ಮಿಕ್ಸಿ ಜಾರ್, ನೀರು. ಓಕೆ, 1 ಕಪ್ ಸಾಕು. 1 ಕಪ್ ಸಾಕಾ? ನೀವು ಹೆಸರು ಕಾಳು ಎಷ್ಟು ತಗೊಂಡಿದ್ದೀರಿ?
ಒಂದು ಕಪ್ 2 ಕಪ್ ಹಾಂ ಸಾಕು ಸಾಕು. ಹಾಂ, ಈಗ ಸ್ವಲ್ಪ ಉಪ್ಪು ಹಾಕೋದು. ಓಕೆ, ಉಪ್ಪಲ್ಲ, ಓಕೆ. ಇಷ್ಟೇ. ಉಪ್ಪು ಮತ್ತೆ ಮತ್ತು ಎಲ್ಲ ಹೆಸರುಕಾಳು ಹಾಕಿ ಮಿಕ್ಸ್ ಹೌದು, ಮಾಡೋದು. ಮಿಕ್ಸ್ ಮಾಡೋದು. ಓಕೆ ಮತ್ತೆ ಎಲ್ಲ ಮೇಲೆ ಅದಕ್ಕೆ ಟಾಪಿಂಗ್ಸ್ ಹಾಕೋದು. ಓಕೆ ಗ್ರೀನ್ ಚಿಲ್ಲಿ, ಹಾಂ ರೆಡ್ ಚಿಲ್ಲಿ ಪೌಡರು, ಆನಿಯನ್ನು ಇದೀಗ ಮಿಕ್ಸ್ ಮಾಡಿ. ಹೆಸರು ಕಾಳು ನೆನೆಸಿಟ್ಟ ಕಾರಣ ಜಾಸ್ತಿ ಮಿಕ್ಸ್ ಆಗಬೇಕು ಅಂತಿಲ್ಲ. ಹೌದು, ಇಲ್ಲ. ಸಾಕು. ಇದೊಂದು ಇಬ್ಬರಿಗೆ ಆಗುವಷ್ಟು ಮಾಡ್ಬೋದು. ಹಾಂ, ಇಬ್ಬರಿಗೆ ಇಷ್ಟು ಅದೇ. ಓಕೆ. 2 ಕಪ್ ಇಬ್ಬರಿಗೆ, 1 ಕಪ್ ಒಬ್ಬರಿಗೆ, 4 ಕಪ್ 4 ಜನರಿಗೆ ಹಾಗೆ ಜನ ನೋಡಿ ಎಷ್ಟು ಬೇಕು ಅಷ್ಟು ಮಾಡೋದಿಲ್ಲ. ಓಕೆ, ಇದಕ್ಕೆ ನೆಕ್ಸ್ಟ್ ತವ ಇಡಬೇಕಲ್ಲ? ತವ. ಓಕೆ, ಇದಕ್ಕೆ ಆಯಿಲ್ ಹಾಕಲಿಕ್ಕಿಲ್ಲ? ಆಯಿಲ್ ಹಾಕಬೇಕು. ಹಾಂ, ಸಾಕು. ಇದನ್ನೀಗ ಸ್ಪ್ರೆಡ್ ಮಾಡೋದು, ಇಡೀ ತವಕ್ಕೆ ತಾಗಬೇಕು. ಇದು ಕೂಡ ನೀವು ಮನೆಯಲ್ಲಿ ಡೈಲಿ ಮನೆಯಲ್ಲಿ ಮಾಡ್ತಾ ಇರೋದು. ಓಕೆ. ಇದು ಆ್ಯಕ್ಚುಲಿ ಆಂಧ್ರ ಸೈಡ್ ಜಾಸ್ತಿ ಮಾಡ್ತಾರೆ, ಅಲ್ಲೆಲ್ಲ ಹಾಟ್ ವೆದರ್ ಅಲ್ಲ, ಅದಕ್ಕೆ ಅವರು ಮಾಡ್ತಾರೆ ಕೂಲ್ ಆಗಲಿಕ್ಕೆ ಬಾಡಿ. ಹೆಸರು ಕಾಳು ಕೂಲ್ ಆಗಿರ್ತದೆ ಬಾಡಿ. ಹೌದು, ತಂಪು ಜಾಸ್ತಿ ಅಲ್ಲ? ಅದೇ. ಇದರ ಮೇಲೆ ಆನಿಯನ್ನು. ಓಕೆ, ಇದು ಖಾಲಿ ಹೆಸರು ಕಾಳು ಮಾತ್ರ ಅಲ್ಲ? ಹೆಸರು ಕಾಳು ಮಾತ್ರ, ಏನು ಹಾಕ್ಲಿಕ್ಕಿಲ್ಲ. ಹಾಕ್ಬೋದು, ಹಾಕಿದ್ರೆ ಅದು ಹೆಸರು ಕಾಳು ಅಂತ ಗೊತ್ತಾಗಲ್ಲ, ಅಕ್ಕಿ ದೋಸೆ ತಯಾರಾಗ್ತದೆ. ಪ್ಲೇನ್ ಖಾಲಿ ಹಾಕಬೇಕು. ಇದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ. ಗ್ರೀನ್ ಚಿಲ್ಲಿ, ಓಕೆ. ಹೀಗೆ ಓಪನ್ ಆಗಿ ಇಡ್ಬೋದು, ಬಂದ್ ಮಾಡಿ ಇಡ್ಬೋದು. ಹೀಗೆ ಓಪನ್ ಅಂದರೆ ಎರಡು ಕಡೆ. ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಪುನಃ. ಎಣ್ಣೆ ಅದಂದ್ರೆ ಇನ್ನೊಂದು ಸೈಡ್ ಹಾಕುವಾಗ ರೋಸ್ಟ್ ಆಗಬೇಕಲ್ಲ, ಅದಕ್ಕೆ ಸ್ವಲ್ಪ ಇದರ ಮೇಲೇನೆ ಹಾಕಿ. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್. ಸಾಕು ಸಾಕು. ಸ್ವಲ್ಪ ದಪ್ಪ ಇದ್ರೆ ಚಂದ. ಆಗ್ತದೆ. ಓಕೆ ಓಕೆ. ಸ್ವಲ್ಪ ಸಿಮ್ಮಲ್ಲಿಟ್ಟು ಇನ್ನೊಂದು ಸೈಡ್ ಮಾಡಿ. ಓಕೆ. ಒಳ್ಳೆದು ರೋಸ್ಟ್ ಆಗಬೇಕು. ಕ್ರಿಸ್ಪಿ ಇದು ಬರುವುದಿಲ್ಲ, ಇದು ಅಂದರೆ ದಪ್ಪ ಅಲ್ಲ. ಹೌದು, ಸ್ಪೆಷಲ್ ಆಗಿ ದೋಸೆ ಬೇಕು ಅಂತ ಹೇಳಿದ್ರೆ ಈ ಥರ ಎಲ್ಲ ಮಾಡ್ಬೋದಲ್ಲ. ಅದೇ, ಇದು ಕೂಡ ಹೈಜಿನಿಕ್ ಅಲ್ಲೇ ಒಳ್ಳೇದಾಗ್ತದೆ. ಗ್ರೀನ್ ಗ್ರಾಮ್ ಫುಲ್ ಏನು ಹೆಲ್ತ್ ವೈಸ್ ಒಳ್ಳೇದು. ತಂಪು ಆಗ್ತದೆ. ನೋಡ್ತಾ ಇರಬೇಕು ಆಗಿದೆ ಅಂತ, ಇಲ್ಲದ್ರೆ ಅದು ಜಾಸ್ತಿ ಬ್ಲ್ಯಾಕ್ ಆಗ್ತದೆ. ಆಯ್ತು, ಕಾವಲಿ ಸ್ವಲ್ಪ ಸಿಮ್ ಮಾಡೋದು. ಆಯ್ತು, ಈಗ 2ನೇ ದೋಸೆ ಹಾಕುವ. ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಕು. ಹಾಂ, ಸಾಕು. ಇದು ಮೆಣಸು ಎಲ್ಲ ಹಾಕಿದ ಕಾರಣ ಇದನ್ನು ಹಾಗೆ ತಿನ್ಬೋದು. ಹಾಗೆ ತಿನ್ಬೋದು. ಮತ್ತೆ ಮತ್ತೆ ಯಾವುದ್ರ ಜೊತೆನೂ ತಿನ್ಬೋದು. ಸಾಸ್, ಚಟ್ನಿ, ದಾಳಿತವೆ. ನಮ್ಮಲ್ಲಿ ಒಂದು ದಾಳಿತವೆ ಅಂತ ಮಾಡ್ತಾರೆ, ದಾಲ್ ಇದ್ದು, ಅದನ್ನು ಕೂಡ ಮತ್ತೆ ದಾಲ್ ಫ್ರೈ ಜೊತೆ ಯಾವುದ್ರನ್ನು ಆಗ್ತದೆ. ಮೇಲೆ ಈರುಳ್ಳಿ ಹಾಗೆ ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರ್ತದೆ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕು ಈರುಳ್ಳಿ, ಪ್ರತಿ ಪೀಸಿಗೂ ತಿರ್ಸಿಕ್ಬೇಕು. ಸ್ವಲ್ಪ ನೋಡೋಕೆ ಆಮ್ಲೆಟ್ ತರ ಇದೆ. ಕರೆಕ್ಟ್ ಅಲ್ಲ, ಅದೇ ಎಗ್ ಆಮ್ಲೆಟ್ ತರ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕಲ್ಲ. ಇದು ಮಾತ್ರ ಒಳ್ಳೇದಾಗ್ತದೆ, ಹೊಟ್ಟೆ ತುಂಬ. ಇದನ್ನು ಜಾಸ್ತಿ ನಾವು ಬೆಳಿಗ್ಗೆ ತಿಂದ್ರೆ ಒಳ್ಳೇದು. ಬೆಳಿಗ್ಗೆ ತಿಂದ್ರೆ ಯಾವುದು ಅಂದ್ರೆ ಬೆಳಿಗ್ಗೆ ಸ್ನಾಕ್ಸ್ ಸಿಗಲ್ಲ, ಇದು ಒಳ್ಳೇದು. ಎನರ್ಜಿ ಒಳ್ಳೆ ಬರ್ತದೆ, ಫುಲ್ ಡೇಗೆ ಹೆಲ್ದಿ ಆಗಿ ಎನರ್ಜಿ ಆಗಿರ್ತದೆ, ಎನರ್ಜೆಟಿಕ್ ಕೆಲಸ ಮಾಡ್ಲಿಕ್ಕೆ. ಹೌದು, ಹೆಸರು ಕಾಳಿನ ಪವರ್ ಜಾಸ್ತಿ. ಇನ್ನೊಂದು ಸಹ ಮಾಡ್ತೇವೆ ನಾವು, ಹಾರ್ಸ್ ಗ್ರಾಮ್ ದೋಸೆ ಅಂತ ಮಾಡ್ತೇವೆ. ಅದು ಹಾರ್ಸ್ ಗ್ರಾಮ್ ಇದು ಹುರುಳಿ, ಅದೇ ತರ. ಇದು ಕೆಲವರು ಇದು ಮಾಡ್ತಾರೆ, ಕೆಲವರು ಹುರುಳಿ ದೋಸೆ. ಅದಾದ್ರೆ ಹುರುಳಿ ಹಾಕಿದ್ರೆ ಅದು ಸಹ ಒಳ್ಳೆ ಎನರ್ಜಿ. ಎರಡು ಸೈಡ್ ಹಾಕಿದ್ರೆ ಎರಡು ಕಡೆ ಕರೆಕ್ಟ್ ಬಂದಿರುತ್ತಲ್ಲ. ಇದು ಸ್ವಲ್ಪ ಲೇಟ್ ಅಂದ್ರೆ ಲೇಟ್ ಇಲ್ಲ. ಹೌದು, ಸ್ವಲ್ಪ ವೇಟ್ ಮಾಡುವ ಪೇಷನ್ಸ್ ಬೇಕು. ಕೆಲವು ಬೇಗ ಬೇಗ ದೋಸೆ ತೆಗಿತಾರೆ. ಈಗ ನಾರ್ಮಲ್ ಮಂಗಳೂರು ಸೈಡ್ ಎಲ್ಲ ನೀರು ದೋಸೆ ಎಲ್ಲ ನೀರು ದೋಸೆ ಫಾಸ್ಟ್. ಅದು ನೀರು ದೋಸೆ, ಸಾದಾ ದೋಸೆ, ಮಸಾಲೆ ದೋಸೆ ಬೇಕು.
ಅದು ಮಾತ್ರ ತುಂಬ ಬೇಕು. ನೀರು ದೋಸೆ 3-4 ಬೇಕು. ಹೌದು. ಇದು ಇದೊಂದು ಎರಡು, ಬೆಳಿಗ್ಗೆ ಹೊತ್ತೊಂದು 2 ಸಿಕ್ಕಿದ್ರೆ ಸಾಕು. ಹಾಗೆ ಆಗ್ತಾ ಬಂತು. ಆಯ್ತು. ಎಸ್, ಹೆಸರು ಕಾಳಿನ ಉತ್ತಪ್ಪಂ ರೆಡಿ ಆಗಿದೆಲ್ಲ. ಈಗ ನನಗೆ ನಿಮ್ಮ ಒಂದು ಹೆಸರು ಬೇಕಿತ್ತು. ಹೆಸರು ಕಾಳಿನ ದೋಸೆಗೆ ನಿಮ್ಮ ಹೆಸರು ಹೇಳಬೇಕಲ್ಲ. ಏನು ನಿಮ್ಮ ಹೆಸರು? ನನ್ನ ಹೆಸರು ತೇಜು ಅಂತ. ತೇಜು ಅಂತ. ಹೆಸರು ಕಾಳಿನ ಉತ್ತಪ್ಪಲ್ಲಿ ನನ್ನ ಹೆಸರು ಕೇಳಬೇಕು. ನೋಡಿ ಹೇಗಾಗಿದೆ ನೋಡಿ, ಟೇಸ್ಟ್ ಮಾಡಿ ಹೇಳಿ. ಓಕೆ, ನೀವು ಆಲ್ರೆಡಿ ಗ್ರೀನ್ ಚಟ್ನಿ ಕೂಡ ಮಾಡಿಟ್ಟಿದ್ದೇನೆ. ಓಕೆ, ಹೆಸರು ಕಾಳಿನ ಉತ್ತಪ್ಪಂ ಅಂತ ಹೇಳ್ತಾರಲ್ಲ, ಹೆಸರು ಕಾಳಿನ ದೋಸೆ. ಎಸ್, ಹೆಸರು ಕಾಳಿನ ಉತ್ತಪ್ಪಂ, ಹೆಸರು ಕಾಳಿನ ದೋಸೆ ಅಂತ ಕೂಡ ಹೇಳ್ಬೋದು. ರೆಡಿಯಾಗಿ ನನ್ನ ಕೈಗಿದೆ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೇಕು. ಹೆಸರು ಕಾಳಿನ ಉತ್ತಪ್ಪ ತಯಾರಿಸುವ ವಿಧಾನ. ಮೊದಲಿಗೆ 2 ಗಂಟೆಗಳ ಕಾಲ ನೆನೆಸಿದ ಹೆಸರು ಕಾಳಿಗೆ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು ಮೇಲಿನಿಂದ ಹೆಚ್ಚಿದ ಈರುಳ್ಳಿ, ಹಸಿಮೆಣಸನ್ನು ಉದುರಿಸಿ 2 ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಹೆಸರು ಕಾಳಿನ ಉತ್ತಪ್ಪ ರೆಡಿ. ಎಸ್ ಮ್ಯಾಮ್, ಈಗ ರ್ಯಾಡಿಶ್ ಲಾಲಿಪಾಪ್ ಮತ್ತು ಹೆಸರು ಕಾಳಿನ ಉತ್ತಪ್ಪಂ ದೋಸೆ 2 ರೆಡಿಯಾಗಿದೆ. ಈಗ ಯಾವುದನ್ನು ನಾವು ಫಸ್ಟ್ ಟೇಸ್ಟ್ ನೋಡುವ? ಫಸ್ಟ್ ಇದು ನೋಡುವ, ದೋಸೆ ನೋಡುವನಾ? ಬಿಸಿ ಬಿಸಿ ಇದ್ರೆ ಒಳ್ಳೆಯದೇ. ಬಿಸಿ ಇದ್ರೆ ಬಿಸಿ ದೋಸೆ. ಓಕೆ, ತಗೊಳ್ಳಿ. ಇದನ್ನು ಹೀಗೆ ಒಮ್ಮೆ ತಿಂದು ನೋಡು ಹೇಗೆ. ಟೇಸ್ಟ್ ಇದೆ, ಸಕ್ಕತ್ತಾಗಿದೆ. ಅಂದರೆ ಇದು ಹೆಸರು ಕಾಳಿದ್ದು ಅಂತ ಗೊತ್ತೇ ಆಗಲ್ಲ. ಅಂದರೆ ನಾರ್ಮಲ್ ದೋಸೆ ಥರನೇ ಬರುತ್ತೆ ಟೇಸ್ಟು. ಹೆಸರು ಕಾಳಿದ್ದು ಮತ್ತು ನಾವು ಸ್ವಲ್ಪ ಇದು ಯಾವುದು ಮೆಣಸು ಎಲ್ಲ ಹಾಕಿದ್ದು ಹಾಗೆ. ಈಗ ಅದರ ಜೊತೆಗೆ ಚಟ್ನಿಯಲ್ಲಿ ನೋಡುವಲ್ಲ. ಓಕೆ, ನೀವು ಡೈಲಿ ಈ ಥರ ಎಲ್ಲ ಮಾಡ್ತಾ ಇರ್ತೀರಲ್ಲ ಮನೆಯಲ್ಲೆಲ್ಲ. ನಾವು ಹಾಗಾದರೆ ಈ ಥರ ನಿಮ್ಮ ಸ್ಪೆಷಲ್ ಏನಾದರೂ ಇದ್ದರೆ ನಿಮ್ಮ ಮನೆಗೆ ಬಂದರೆ ಗಮ್ಮತ್ತು ತಿನ್ಬೋದು. ಬರಲೇಬೇಕಲ್ಲ. ಚಟ್ನಿಗೆ ಇನ್ನೂ ಚೆನ್ನಾಗಿ. ಹೌದು, ಬೆಳಿಗ್ಗೆ ಹೊತ್ತು ಒಂದು ಟೀಗೂ ಹೆಸರು ಕಾಳಿನ ದೋಸೆ ರೆಡಿ ಇದ್ರೆ ಸಾಕಾಗಿದೆ. ಹಾಗಾದ್ರೆ ನಾವೀಗ 2ನೇ ಡಿಶ್ಗೆ ಹೋಗೋಣ. ಮೂಲಂಗಿಯ ಲಾಲಿಪಾಪ್. ಆ್ಯಕ್ಚುಲಿ ಲಾಲಿಪಾಪಿಗೆ ಒಂದು ಸ್ಟಿಕ್ ಬೇಕು, ಆದ್ರೆ ನಾವೀಗ ಸ್ಟಿಕ್ ಹಾಕಿಲ್ಲ, ಹಾಗೆ ತಿಂತಿದ್ವಿ. ಗೊತ್ತಾಗುತ್ತಾ ಮೂಲಂಗಿ ಅಂತ? ಮೂಲಂಗಿ ಅಂತ ಗೊತ್ತಾಗಲ್ಲ, ಅಂದರೆ ಫ್ರೈ ಆಗಿದಲ್ಲ ಅಷ್ಟು ಗೊತ್ತಾಗಲ್ಲ. ಒಂಥರ ಡಿಫ್ರೆಂಟ್ ಟೇಸ್ಟ್ ಉಂಟಲ್ಲ. ನಾರ್ಮಲ್ ನಾವೀಗ ಬಜ್ಜಿ ಬೋಂಡ ಇದು ತಿನ್ನೋದಕ್ಕಿಂತ ಈ ಥರ ಮಾಡಿದ್ರೆ ಒಳ್ಳೆ ಗೋಬಿ ಪಕೋಡ ಥರ ಆಗಿದೆಯಲ್ಲ. ಗೋಬಿ ಪಕೋಡ ಥರ ಆಗಿದೆ, ಸಕ್ಕತ್ತಾಗಿದೆ 2 ಡಿಶ್ ಕೂಡ. ಇದು ಹೆಸರು ಕಾಳಿನ ದೋಸೆ ಅಂತೂ ಹೇಳಿ ಸುಕ್ಕಿಲ್ಲ. ಅಂದರೆ ನಾರ್ಮಲ್ ಆಗಿ ಬೆಳಿಗ್ಗೆ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಅಂದರೆ ಈಗ ಅಕ್ಕಿಯ ಬದಲು ಈ ಹೆಸರು ಕಾಳಿನ ಹಾಕಿ ನಾವೇ ಮಾಡ್ಬೋದು, ಮನೆ ರೂಮಲ್ಲೆಲ್ಲ ಮಾಡ್ಬೋದು. ಇದು ಲಾಲಿಪಾಪ್ ಮಾತ್ರ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿಲ್ಲ. ಅಂದರೆ ನಾರ್ಮಲ್ ಆಗಿ ಈಗ ಬನಾನದ್ದು ಈ ಥರ ಇದು ಮೂಲಂಗಿದು ಫಸ್ಟ್ ಟೈಮ್. 2 ಕೂಡ ಸಕ್ಕತ್ತಾಗಿದೆ. ಹೇಗೆ ಅನ್ನಿಸ್ತು ಕಾರ್ಯಕ್ರಮಕ್ಕೆ ಬಂದು? ಬೆಸ್ಟ್ ಆಗಿದೆ, ಸೂಪರ್ ಇವತ್ತಿನ ಅಡಿಗೆ ಕೂಡ ಚೆನ್ನಾಗಿದೆ, ಕಾರ್ಯಕ್ರಮಕ್ಕೂ ಕೂಡ ಖುಷಿ ಆಯ್ತಲ್ಲ. ಎಸ್ ಮ್ಯಾಮ್, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಕೂಡ ಸಕ್ಕತ್ತಾಗಿ ಹೇಳಿಕೊಟ್ಟಿದ್ದೀರಾ. ಅದಕ್ಕೆ ಪ್ರೀಮಿಯಂ ಆಯಿಲ್ ಅವರ ಕಡೆಯಿಂದ ಒಂದು ಗಿಫ್ಟ್. ನಿಮಗೆ ತುಂಬ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ಸ್ ನಾನು ನಿಮಗೆ ಹೇಳಬೇಕು. ಅಂದರೆ 2 ಡಿಶ್ ಮಾಡಿಕೊಟ್ಟು ನಮಗೆ ಹೊಟ್ಟೆಗೆ ಒಂದು ಚೆನ್ನಾಗಿ ಗಮ್ಮತ್ತು ಮಾಡಿಕೊಟ್ರಲ್ಲ. ಓಕೆ, ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಥ್ಯಾಂಕ್ ಯು ಮ್ಯಾಮ್. ನಮ್ಮ 2 ಡಿಶ್ ಕೂಡ ಹೇಳಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಅಡುಗೆ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಊಟಕ್ಕೆ ಬರಬೇಕು ನೀವು, ಇದನ್ನು ಹೇಳಿದಿರಿ ಮಾಡಿಕೊಡ್ಬೇಕಂತ. ಊಟಕ್ಕೆ ನಾನು ಇದನ್ನು ತಗೊಂಡೇ ಬರ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಸ್, ವಿದ್ಯಾ ಶೆಣೈ ಮ್ಯಾಮ್ 2 ಡಿಶ್, ಒಂದು ಮೂಲಂಗಿ ಲಾಲಿಪಾಪ್ ಮತ್ತು ಹೆಸರು ಕಾಳಿನ ಉತ್ತಪ್ಪಂ 2 ಕೂಡ ಸಖತ್ತಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ಸೌರುಚಿ ಅಡುಗೆ ಮನೆಯಲ್ಲಿ ಮತ್ತೆ ಭೇಟಿಯಾಗುವ ಅಂತ ಹೇಳ್ತಾ ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ಮ ಫ್ಯಾಮಿಲಿ ಹೆಲ್ತ್ನ
ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.